ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಸಹ ಚೆನ್ನಾಗಿದ್ದೀರಿ. ಈಗಷ್ಟೇ ನಾನು ಆಟ ಆಡ್ಲಿಕ್ಕೆ ಹೋಗಿ ಬಂದದ್ದು. ಅಷ್ಟಿಗೆ ಬಂದಾಗನೇ ಇವರು ಕ್ಯಾಮರಾ ಇಟ್ಕೊಂಡು ಕೂಡ ಆಗಿದೆ. ಬನ್ನಿ ಈಗ ಕೂತ್ಕೊಂಡು ಮಾಡುವ. ಈಗ ವಿಷಯಕ್ಕೆ ಬರುವ ಫ್ರೆಂಡ್ಸ್. ನಿನ್ನೆದು ವಿಡಿಯೋಲ್ಲಿ ನಾನು ಹೇಳಿದ್ದಲ್ಲ, ಇನ್ನೊಂದು ಕಡೆಯಲ್ಲಿ ಇದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅಂತೇಳಿ. ಅದನ್ನು ಈಗ ನೀವೇ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈಗ ನಾವು ಹೋಗ್ತಿರೋದು ಪುತ್ತೂರಿನ ಪ್ರಜ್ಞಾ ಆಶ್ರಮಕ್ಕೆ. ಈಗ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಆಶ್ರಮದಲ್ಲಿ ಏನೆಲ್ಲ ಆಯ್ತು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಮಕ್ಕಳ ಇವತ್ತು ಲಾಸ್ಯ ಲಕ್ಷ್ಮಿಯ ಹುಟ್ಟುಹಬ್ಬ, ಹಾಗಾಗಿ ಅದರ ಪೈಕಿ ನಮ್ಮಲ್ಲಿ ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಹಾಗೆ ಮತ್ತೆ ಅನ್ನದಾನ ವ್ಯವಸ್ಥೆಯನ್ನು ಕೂಡ ಅವರು ಏರ್ಪಡಿಸಿದ್ದಾರೆ. ಮಗುವಿಗೆ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ನಾವೆಲ್ಲರೂ ಸೇರಿಕೊಂಡು ಹುಟ್ಟುಹಬ್ಬದ ಶುಭದಲ್ಲಿರುವಂತಹ ಬಾಬಿ ಹಾಗೂ ಅವರ ಮನೆಯವರು ಎಲ್ಲರಿಗಾಗಿ ನಾವು ಪ್ರಾರ್ಥನೆ. ಎಲ್ಲರೂ ಕೂಡ ದೇವರ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಹೀಗೆ ಸಂಭ್ರಮದ ಸಂತೋಷದ ಖುಷಿಯಾದ ನೂರಾರು ಹುಟ್ಟುಹಬ್ಬಗಳನ್ನು ಮುಂದೆ ಕೂಡ ಆಚರಿಸುವಂತಾಗಲಿ. ಹಾಗೆ ಆ ಮಗುವಿನ ಹೆತ್ತವರ ಏನೆಲ್ಲ ಆಸೆಗಳು ಕನಸುಗಳಿದೆಯೋ ಹಾಗೆ ಅವರ ಹೆತ್ತವರು ಮಾಡ್ತಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ದೇವರ ಆಶೀರ್ವಾದದಲ್ಲಿ ಯಶಸ್ವಿಯಾಗಿ ಮುನ್ನಡೆಯಲಿ. ಹಾಗೆ ಆ ಮಗುವಿನ ಭವಿಷ್ಯ ಕೂಡ ಉಜ್ವಲವಾಗಿ ಬೆಳಗಲಿ. ओम शांति शांति शांति। ओम असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु मा कश्चित् दुःखभाग् भवेत्। ओम शांति शांति शांति। ಆಶ್ರಮದಲ್ಲಿ ನನ್ನ ತಂಗಿಗೊಂದು ಗಿಫ್ಟ್ ಕೊಡ್ತಿದ್ದಾರೆ, ಏನು ಅಂತ ಆಮೇಲೆ ತೋರಿಸ್ತೇನೆ. ನಾವಿಷ್ಟು ಜನ ಆಶ್ರಮಕ್ಕೆ ಹೋಗಿದ್ವಿ ಫ್ರೆಂಡ್ಸ್, ಆದರೆ ಅಜ್ಜ ಮತ್ತು ಅಜ್ಜಿ ಬರಲಿಲ್ಲ ಫ್ರೆಂಡ್ಸ್. ಕೇಕ್ ಕಟ್ಟಿಂಗ್ ಇರಲಿಲ್ಲ ಫ್ರೆಂಡ್ಸ್, ಆದರೆ ಸ್ವೀಟ್ ಕೊಟ್ವಿ. ಆಮೇಲೆ ಊಟದ ವ್ಯವಸ್ಥೆ ನಾವೇ ಮಾಡಿದ್ವಿ. ನನ್ನ ಅಪ್ಪ ಅವರ ಹತ್ರ ಕೇಳಿದ್ರು, ಇದು ಇವರ ಮನೆಯವರು ಬರ್ತಾರ ಅಂತೇಳಿ. ಕೆಲವನವರ ಮನೆಯವರು ಬರ್ತಾರಂತೆ, ಕೆಲವನವರ ಮನೆಯವರು ಬರೋದಿಲ್ಲತ್ತೆ. ಅದಕ್ಕೆ ಅದನ್ನು ಕೇಳಿ ನಮಗೆ ನಮ್ಮ ಮನೆಯವರಿಗೆ ಎಲ್ಲರಿಗೂ ಸಹ ಬೇಜಾರಾಯಿತು ಫ್ರೆಂಡ್ಸ್. ಈಗ ನಾವೇ ಊಟದ ವ್ಯವಸ್ಥೆ ಎಲ್ಲ ನಾವೇ ಮಾಡಿದ್ವಿ. ನಮ್ಮ ಮನೆಯವರೇ ಹೋದದಲ್ಲಿ ಊಟ ಬಡಿಸ್ಲಿಕ್ಕೆ. ಆಮೇಲೆ ಈಗ ಬಡಿಸ್ತಿದ್ದಾರೆ ನೋಡಿ. ನಮ್ಮ ಮನೆಯವರ ಪರಿಚಯ ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೇನೆ. ಅವರು ನಮಗೆಲ್ಲ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬ ಖುಷಿ ಆಯಿತು.
ಈಗ ಊಟ ಕೊಡ್ತಿದಾರಲ್ಲ ಅವರು ಈ ಆಶ್ರಮವನ್ನು ನೋಡಿಕೊಳ್ಳುವವರು. ಇವರು ಸ್ವಂತ ಮಕ್ಕಳಾಗಿ ಇವರನ್ನೆಲ್ಲ ನೋಡ್ಕೊಳ್ತಿದ್ದಾರೆ. ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್. ನಾವು ಹೋದ್ವಿ. ಇಲ್ಲಿ ಪಾರ್ಕ್ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ. ನಾವಲ್ಲಿಗೆ ಹೋಗುವಾಗ ಅವರಿಗೆ ಸಹ ಖುಷಿ ಆಯಿತು, ನಮ್ಮ ಮನೆಯಲ್ಲಿರುವ ಎಲ್ಲರಿಗೆ ಸಹ ಖುಷಿ ಆಯಿತು. ಆಮೇಲೆ ಇದು ಅವರಿಗೆ ಅವ್ರು ಕೊಟ್ಟ ಗಿಫ್ಟ್. ನಿಮಗೆಲ್ಲಾದರೂ ಸಹಾಯ ಮಾಡಬೇಕಿದ್ರೆ ಈ ನಂಬರಿಗೆ ಕಾಲ್ ಮಾಡಿ. ಮತ್ತೆ ನನ್ನ ಬರ್ಡೇ ಕೂಡ ಅಲ್ಲೇ ಮಾಡಿದ್ದು. ಇಲ್ಲಿ ಮಾಡುವಕ್ಕಿಂತ ಅಲ್ಲಿ ಮಾಡೋದು ಬೆಟರ್ ಒಮ್ಮೆ. ಮತ್ತು ನೀವು ಸಹ ಹೋಗಿ ಫ್ರೆಂಡ್ಸ್, ಅವರಿಗೆ ಸಹ ಹೊಸ ಜನಗಳೆಲ್ಲ ನೋಡಿದಾಗೆ ಆಗ್ತದೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.